ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಎಷ್ಟು ನಿವೇಶನವನ್ನು ಮಾಡಿಕೊಡಲಾಗಿದೆ, ಎಷ್ಟು ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ, ಕುಂಜತ್ತಬಲಿನಲ್ಲಿ 3.5 ಎಕರೆ ಜಮೀನು ಪಾಲಿಕೆಯ ಅಧೀನದಲ್ಲಿ ಇದೆ. ಇಲ್ಲಿ 400ರಷ್ಟು ಮನೆಗಳನ್ನು ನಾವು ಕಟ್ಟಿಕೊಡಬಹುದು. ಆದರೆ ಏಕೆ ನಾವು ಬಡವರಿಗೆ ಮನೆಯನ್ನ ಕಟ್ಟಿಕೊಡುವ ವ್ಯವಸ್ಥೆಯನ್ನ ಮಾಡಿಲ್ಲ? ಅಲ್ಲಿ ಸರ್ಕಾರಿ ಭೂಮಿಯನ್ನ ಕೆಲವರು ಅತಿಕ್ರಮಣ ಮಾಡ್ತಾ ಇದ್ದಾರೆ. ಅಲ್ಲಿ ತಂತಿ ಬೇಲಿಯನ್ನು ಅಳವಡಿಸಿಲ್ಲ. ನಮ್ಮ ಆಸ್ತಿಗಳನ್ನು ನಾವು ರಕ್ಷಣೆ ಮಾಡಬೇಕು. ಮೂಡದವರ ಅವ್ಯವಸ್ಥೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ನೂತನ ಮೇಯರ್ ಗಂಭೀರ ಕ್ರಮವನ್ನು ವಹಿಸಬೇಕು ಎಂದು ಮನವಿ ಮಾಡಿದರು. ಪಾಲಿಕೆಯಿಂದ ಖರೀದಿಸಲಾಗಿರುವಂತಹ ತ್ಯಾಜ್ಯ ಸಂಗ್ರಹಣೆ ಮಾಡುವ 4 ಪ್ಯಾಕೇಜ್ ಕೂಡ ಅವೈಜ್ಞಾನಿಕವಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಪ್ರೇಮಾನಂದ ಶೆಟ್ಟಿ ಅವರು, ಇದು ನಿಜವಾಗಿಯೂ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಚಾರವಾಗಿದೆ. ನಾವು ಕೂಡ ಬಡವರಿಗೆ ನಿವೇಶನ ನೀಡಲು ಮುಂದಾಗಬೇಕು, ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಎಸಿ ವಿನಯರಾಜ್ ಮಾತನಾಡಿ, ನೂತನ ತ್ಯಾಜ್ಯ ಸಂಗ್ರಹಣಾ ವ್ಯವಸ್ಥೆ ಮಂಗಳೂರು ನಗರ ಪಾಲಿಕೆಯ ಮೇಲೆ ಹೊರೆಯಾಗಲಿದೆ. ಇದು ಮಂಗಳೂರಿನ ಜನತೆಯ ಮೇಲೆ ಮುಂದಿನ ದಿನಗಳಲ್ಲಿ ತೆರಿಗೆ ರೂಪದಲ್ಲಿ ಬೀಳಲಿದೆ. ಆದ್ದರಿಂದ 4 ಪ್ಯಾಕೇಜ್ ಬದಲು 2 ಪ್ಯಾಕೇಜ್ಗೆ ಇಳಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಪಾಲಿಕೆಯ ಆಯುಕ್ತ ಆನಂದ್ ಅವರು, ನಾವು ಯೋಜನೆ ಜಾರಿಗೆ ತರುವ ಮುನ್ನ ಅದನ್ನು ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ಅಲ್ಲಿಂದ ಬಂದ ಸೂಚನೆಯಂತೆ ಕಾರ್ಯನಿರ್ವಹಿಸಲಾಗಿದೆ. ವಾಹನಗಳ ಖರೀದಿಸಿ ಸರ್ಕಾರದ ಮೂಲಕ ನಡೆದಿದೆ. ಆದರೆ ನಾವು ಡ್ರೈವರ್ಸ್, ಲೋಡರ್ಸ್ಗಳನ್ನು ಕೊಟ್ಟಿದ್ದೇವೆ. ಟೆಂಡರ್ ಕರೆಯಲಾಗಿದೆ. ಈ ಸಮಸ್ಯೆ ಕುರಿತಂತೆ ನಾಳೆ ಸಭೆ ಆಯೋಜನೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬರಲಾಗುವುದು ಎಂದು ಮೇಯರ್ ಭರವಸೆ ನೀಡಿದರು. ಹೊಸ ಟೆಂಡರ್ ಆಗುವವರೆಗೆ ಹೊಸ ಡಿಪಿಆರ್ ಮಾಡಿ 7 ವರ್ಷಗಳ ಕಾಲಾವಕಾಶವನ್ನು ನಿಗದಿಪಡಿಸಲಾಗುವುದು ಎಂದರು. ನಿಮ್ಮ ಕೇಂದ್ರ ಸರ್ಕಾರ ಉಂಟು, ರಾಜ್ಯ ಸರ್ಕಾರ ಇತ್ತು, ಈಗ ಮಂಗಳೂರು ಮಹಾನಗರ ಆಡಳಿತ ಉಂಟು. ನೀವು ಎಷ್ಟು ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಿ? ಎಷ್ಟು ಆಶ್ರಯ ಸಮಿತಿಯ ಸಭೆ ನಡೆದಿದೆ? ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕುಂಜಸ್ಬೈಲಿನಲ್ಲಿ 3.5 ಎಕರೆ ಸರ್ಕಾರಿ ಭೂಮಿಯನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ನಮ್ಮ ಹೆಸರಲ್ಲಿ ಉಂಟು. ಅದರಲ್ಲಿ 3.5 ಎಕರೆ ಅಂದರೆ ಈಗ ನಾವು 2 ಸೆನ್ಸ್ 3 ಸೆನ್ಸ್ ಮನೆಗಳನ್ನು ನಾವು ಕಟ್ಟಿಕೊಡುವುದಿಲ್ಲ. ಅದು ಬಹಳಷ್ಟು ಅಷ್ಟು ಜಾಗ ಇಲ್ಲ. 3.5 ಎಕರೆಯಲ್ಲಿ 350ರಿಂದ 400 ಮನೆಗಳನ್ನು ನಾವು ಕಟ್ಟಿಕೊಡ್ಬೋದು. ಎಷ್ಟೋ ವರ್ಷದಿಂದ ಆ ಕುಂಜತ್ ಬೈಲಿನಲ್ಲಿ 3.5 ಎಕರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಭೂಮಿ ಇದೆ. ಯಾತಕ್ಕಾಗಿ ನಾವು ಅಲ್ಲಿ ಮನೆ ಕಟ್ಟುವ, ಬಡವರಿಗೆ ಮನೆ ಕಟ್ಟುವ ವ್ಯವಸ್ಥೆಯನ್ನು ಮಾಡಿಲ್ಲ? ಅಲ್ಲಿಯ ಮೊದಲಿನ ಕಾರ್ಪೊರೇಟರ್ ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ರು. ಅಲ್ಲಿ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಭೂಮಿ ಉಂಟು, ಬಡವರಿಗಾಗಿ ಮನೆ ಕಟ್ಟಲಿಕ್ಕೆ ಅಲ್ಲಿ ಜಾಗ ಇತ್ತು, ನಾವು ಜಾಗ ಮೀಸಲಿಟ್ಟು ಅದನ್ನು ಎನ್ಕ್ರೋಚ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ತಂತಿ ಬೇಲಿಯನ್ನು ಕೂಡ ನಾವು ಇಷ್ಟರ ತನಕ ಹಾಕಲಿಲ್ಲ. ಜನರ ಬಳಿ ಹೋಗುವಾಗ ದೊಡ್ಡ ಒಂದು ನಮಗೆ ಉತ್ತರ ಕೊಡದ ಒಂದು ವಿಷಯ ಹೇಳಿದ್ರೆ, ಜನಸಾಮಾನ್ಯರಿಗೆ, ವಸತಿ ರಹಿತರಿಗೆ ವಸತಿ ಕೊಡುವಂತ ಯೋಜನೆ ಬಗ್ಗೆ ನಾವು ಒಂದು ರೀತಿಯಲ್ಲಿ ಅಸಹಾಯಕರ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಎಷ್ಟೋ ಸಮಯಗಳಿಂದ. ಆದ್ರೆ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಯಾವ ಮೂಲ ಸೌಕರ್ಯ ಇರ್ಬೋದು, ಇನ್ನಿತರ ಸಮಸ್ಯೆಗಳಲ್ಲಿ ಏನಿಲ್ಲ. ನೇರವಾಗಿ ನನಗೆ ಕಾಣ್ತಾ ಇದೆ, ನೀವು ರಾಜಕೀಯವಾಗಿ ಮಾತಾಡಿದ್ದಲ್ಲ, ಒಂದು ಮನಸ್ಪೀಚ್ ಮಾತಾಡಿದ್ದೀರಿ ಅಂತ. ಆದ್ರೆ ಮೇಲವರಿಗೆ ನಾವು ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಪಾತ್ರ ಇದರಲ್ಲಿ ಏನು ಅಂತ, ಸೂರು ಕೊಡುವ, ವಸತಿ ಕೊಡುವ, ನಿವೇಶನ ಕೊಡುವುದು ನಮ್ಮ ಪಾತ್ರ ಏನು? ನನಗೆ ಕಂಡಾಗೆ ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರವೇ ಇಲ್ಲದಾಗ ಇವತ್ತು ಆಶ್ರಯ ಸಮಿತಿ ಶಾಸಕರುಗಳ ಅಧ್ಯಕ್ಷತೆಯಲ್ಲಿರುವಂತಹ ಒಂದು ಸಮಿತಿ, ಆ ಸಮಿತಿಗೆ ಆ ಜವಾಬ್ದಾರಿ ಇರುವಂತದ್ದು ಕಾಣ್ತದೆ. ಕೆಲವು ಖಾಸಗಿ ಜಾಗಗಳನ್ನು ನಾವು ಈಗಾಗಲೇ ಟಿಡಿಆರ್ ಮೂಲಕ ಪಡೆದುಕೊಂಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದೊಂದಿಗೆ ಮಾತನಾಡಿ, ಶಾಸಕರೊಂದಿಗೆ ಮಾತನಾಡಿ ಈ ಜಾಗವನ್ನು ವಸತಿ ಯೋಜನೆಗೆ ಮೀಸಲಿಟ್ಟರೆ ನಮಗೆ ಆಶ್ರಯ ಯೋಜನೆ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಕೋಆರ್ಡಿನೇಷನ್ ಆಗಿ ಮಾಡಿದರೆ ಖಂಡಿತವಾಗಿ ಸ್ಥಳದ ಕೊರತೆ ಬರುವುದಿಲ್ಲ. ಜೆಎಲ್ ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಶಕ್ತಿ ನಗರದಲ್ಲಿ ಒಂದು ಯೋಜನೆಯನ್ನು ಮಾಡಿದರು. ನಂತರ ಅದನ್ನು ವೇದವ್ಯಾಸ ಕಾಮತರು ಅದನ್ನು ಕಂಟಿನ್ಯೂ ಮಾಡಿದರು. ಆದರೆ ಅಲ್ಲಿ ಜಾಗದ ಸಮಸ್ಯೆಯಿಂದಾಗಿ ಈ ಪ್ರಾಜೆಕ್ಟ್ ಇನ್ನೂ ಮೇಲೆ ಬರಲಿಲ್ಲ. ಬ್ಯಾಟರಿ ವೆಹಿಕಲ್ಗೆ ಸ್ಟಾಫ್ಗಳನ್ನ ಅವರು ಇನ್ಕ್ಲೂಡ್ ಮಾಡಿಲ್ಲ. ಮೆಕ್ಯಾನಿಕಲ್ ಸ್ಟ್ರೀಟ್ ಸ್ವೀಪಿಂಗ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ವೀಡ್ ಕಟ್ಟಿಂಗ್ ಮ್ಯಾನ್ ಪವರ್ ಯೂಸ್ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅದರ ಮೆಷಿನ್ಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಅದರ ಪರಿಕರಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಮ್ಯಾನ್ಯುವಲ್ ಸ್ವೀಪರ್ಸ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ರಸ್ತೆಗಳಿರ್ಬೋದು, ಯಾವುದೇ ಸ್ವೀಪ್ ಮಾಡಲಿಕ್ಕೆ ಅದನ್ನ ಹಿಂದೆ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಇದೇ ಕೌನ್ಸಿಲ್ನಿಂದ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟು
ಸರ್ಕಾರದಲ್ಲಿ ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ, ಅಲ್ಲಿ ಅವುಗಳನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಆ ಎವ್ಯಾಲ್ಯೂಯೇಟ್ ಮಾಡಿದ ನಂತರ ಸರ್ಕಾರದವರು ಅದನ್ನು ಅನುಮೋದನೆ ಕೊಡುವಂಥದ್ದು, ಅನುಮೋದನೆ ಕೊಟ್ಟ ನಂತರ ನಮ್ಮಲ್ಲಿ ಬರುವಂಥದ್ದು, ತದನಂತರ ನಾವು ಅದನ್ನು ಟೆಂಡರ್ ಪ್ರಕ್ರಿಯೆ ಅಳವಡಿಸ್ಕೊಳ್ಳುವಂಥದ್ದು. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ನೋಡಿದ ಹಾಗೆ 42 ಕೋಟಿಯಷ್ಟು ವರ್ಷಕ್ಕೆ ನಮಗೆ ಅದು ಬರ್ತಾ ಇದ್ದಂಥದ್ದು. ಕೆಲವು ನೇರ ಪಾವತಿ ಮತ್ತು ನೇರ ನೇಮಕಾತಿ ಮಾಡಿಕೊಂಡು ಸ್ಯಾನಿಟೈಸೇಷನನ್ನು ನಾವು ಮಾಡುವಂಥದ್ದು. ಆದ ನಂತರ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮಗೆ ವಾಹನಗಳ ಖರೀದಿಯನ್ನು ಸರ್ಕಾರದ ಹಂತದಲ್ಲೇ ನಡೆದಿದ್ದು, ಅವರು ವಾಹನ ಸರಬರಾಜು ನಮಗೆ ಮಾಡ್ತಾ ಇದ್ದಾರೆ. ಸಾಕಷ್ಟು ನ್ಯೂನತೆಯನ್ನು ಎಲ್ಲ ಪ್ರತಿಪಕ್ಷದವರು ಮತ್ತೆ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಬಹಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಒಂದು ಸಭೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ಸುತ್ತಿನ ಸಭೆ ನಾಳೆ ಮಧ್ಯಾಹ್ನ 3:30 ಗಂಟೆಗೆ ನಾವೊಂದು ಮೊನ್ನೆ ಏನು ನಾವು ಮಾಡಿದಂಥ ಎಲ್ಲ ಸದಸ್ಯರು ಸೇರಿ ನಾವು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅಂತಿಮವಾದಂಥ ನಿರ್ಣಯವನ್ನು ನಾಳೆ ನಾವು ತೆಗೆದುಕೊಳ್ಳುತ್ತೇವೆ. ಹೊಸ DPR ಅನ್ನು ಮಾಡಿ ಒಂದು ಸ್ಪೆಷಲ್ ಮೀಟಿಂಗ್ ಕರೆದು ಆ DPR ಅನ್ನು ನಮ್ಮ ಸ್ಪೆಷಲ್ ಮೀಟಿಂಗಲ್ಲಿ ಮಂಡನೆ ಮಾಡಿ ನಮ್ಮ ಹೊಸ ಏನು ಟೆಂಡರ್ ಆಗುವ ತನಕ ಈಗ ನಾವು ಹೊಸ ಏನು DPR ಮಾಡ್ತೇವೆ, ಅದರಲ್ಲಿ 7 ವರ್ಷಗಳ ಒಂದು ಕಾಲಾವಕಾಶವನ್ನು ನಿಗದಿಪಡಿಸಿ ಹೊಸ ಟೆಂಡರ್ ಆಗುವ ತನಕ ಈಗಿರುವಂತಹ ಆಂಟೋನಿಯಾ ಏನು ವ್ಯವಸ್ಥೆ ಇದೆ ಅದನ್ನು ಮುಂದುವರಿಸಲು ಸರ್ಕಾರವನ್ನು ಕೋರುವುದು. ಪೂಜ್ಯ ಮೇಯರ್